ರಾಜ್ಯದಲ್ಲಿ ಕೊರೋನಾ ಎರಡನೇ ಆರ್ಭಟ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮೇ 10ರಿಂದ ಮುಂದಿನ 14 ದಿನಗಳ ಕಾಲ ರಾಜ್ಯದಲ್ಲಿ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಈ ಅವಧಿಯಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ವಾಹನಗಳಲ್ಲಿ ಬಂದರೆ ವಾಹನ ಸೀಸ್ ಮಾಡಲಾಗುತ್ತದೆ ಎಂದು ಕಮಿಷನರ್ ಎನ್ ಶಶಿಕುಮಾರ್ ಅವರು ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಸೋಂಕು ಹತೋಟಿಗೆ ಸರ್ಕಾರ ಜಾರಿ ಮಾಡಿರುವ ಲಾಕ್ಡೌನ್ಗೆ ಎಲ್ಲರೂ ಬೆಂಬಲಿಸಬೇಕು. ಬದಲಿಗೆ ಅನಾವಶ್ಯಕವಾಗಿ ಓಡಾಟ ಮಾಡುವುದು, ಕುಂಟು ನೆಪ ಹೇಳಿ ರಸ್ತೆಗೆ ಇಳಿಯುವುದು ಸೇರಿದಂತೆ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡುವ ಯಾವುದೇ ಕಾರ್ಯ ಕೈಗೊಂಡವರ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕದಿರಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಅಗತ್ಯ ವಸ್ತುಗಳನ್ನು ಕೊಳ್ಳುವ ನೆಪದಲ್ಲಿ ವಾಹನ ತೆಗೆದುಕೊಂಡು ಬಂದರೆ ವಾಹನಗಳನ್ನು ಸೀಸ್ ಮಾಡಲಾಗುವುದು. ಅಷ್ಟೊಂದು ಅಗತ್ಯವಿರುವವರು ನಡೆದುಕೊಂಡು ಬಂದು ತೆಗೆದುಕೊಂಡು ಹೋಗುವಂತೆ ತಿಳಿಸಿದ್ದಾರೆ. ಏನಂದರೆ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಟ್ರಾನ್ಸ್ಮಿಷನ್ ಚೈನ್ನ ಬ್ರೇಕ್ ಮಾಡಬೇಕು ಅಂತ ಸರ್ಕಾರ ಇದೇ ತಿಂಗಳು 10ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ 24ನೇ ತಾರೀಕು ಬೆಳಗ್ಗೆ 6 ಗಂಟೆವರೆಗೂ ತುಂಬ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಈಗಾಗಲೇ ಆದೇಶ ಮಾಡಿ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಇದರಲ್ಲಿ ಕೈಗಾರಿಕೆ ಇರ್ಬೋದು ಅಥವಾ ಗೌರ್ಮೆಂಟ್ ಸರ್ವೆಂಟ್ಸು, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಅದೇ ರೀತಿ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ, ಪ್ಯಾಸೆಂಜರ್ ಮೂವ್ಮೆಂಟ್ ಇದೆಲ್ಲ ಯಾವ ರೀತಿ ಇರಬೇಕು ಅನ್ನೋಂಥದ್ದು ಗೈಡ್ಲೈನ್ಸಲ್ಲಿ ತುಂಬ ಎಲಾಬ್ರೇಟ್ ಆಗಿದೆ. ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಲಿಕ್ಕೆ ಹೋಗಲ್ಲ. ನಾನು ಕೇವಲ ಒಂದು 2-3 ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದು ಎಸೆನ್ಷಿಯಲ್ ಸರ್ವಿಸಸ್ಸು, ಹಣ್ಣು, ತರಕಾರಿ, ಗ್ರಾಸರೀಸು, ಮೆಡಿಸಿನ್ ತೊಗೊಳ್ಳೋವಂಥದ್ದು, ಎಲ್ಲ ಎಸೆನ್ಷಿಯಲ್ ಕಮಾಡಿಟೀಸ್ ಬೈ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ವಾಹನಗಳಲ್ಲಿ ಬರೋಂಗಿಲ್ಲ. ತಮ್ಮ ಮನೆ ಸುತ್ತಮುತ್ತ ಎಲ್ಲಿ ಫೆಸಿಲಿಟಿ ಇದೆ ಅದನ್ನು ಉಪಯೋಗಿಸ್ಕೊಳ್ಲಿಕ್ಕೆ ಬೈ ವಾಕ್ ನಡೆದಾಡಿಕೊಂಡೇ ಹೋಗಿ ತೊಗೊಂಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದನ್ನು ವಯಲೇಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಸಂಬಂಧಪಟ್ಟ ಯಾರು ವಾಹನಗಳಲ್ಲಿ ಬರ್ತಾರೆ ಆ ವಾಹನಗಳು ಸೀಸ್ ಆಗಬೇಕು. ಅದೇ ರೀತಿ ಇಂಟರ್ ಡಿಸ್ಟ್ರಿಕ್ಟು ಮತ್ತು ಇಂಟರ್ ಸ್ಟೇಟ್ ಮೂವ್ಮೆಂಟ್ ಆಫ್ ಪಬ್ಲಿಕ್ಕು ಮತ್ತು ವೆಹಿಕಲ್ಸು ಪ್ರಾಹಿಬಿಟ್ ಮಾಡಿದ್ದಾರೆ. ಎಕ್ಸೆಪ್ಷನ್ ಅಂತಂದರೆ ಮೆಡಿಕಲ್ ಎಮರ್ಜೆನ್ಸೀಸು ಮತ್ತು ಎಸೆನ್ಷಿಯಲ್ ಕಮಾಡಿಟೀಸಲ್ಲಿ ಡೀಲ್ ಮಾಡ್ತಿರುವಂಥ ವ್ಯಕ್ತಿಗಳು ಮತ್ತು ವಾಹನಗಳು ಮಾತ್ರ ಪರ್ಮಿಟೆಡ್ ಇದ್ದಾವೆ. ಅದೇ ರೀತಿ ಮ್ಯಾರೇಜಸ್ಸಿಗೆ 50 ಜನ ರೆಸ್ಟ್ರಿಕ್ಟ್ ಮಾಡಿದ್ದಾರೆ, ಕ್ರಿಮೇಷನಿಗೆ 5 ಜನ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಏನಿದೆ ಅದು ಈ ವೀಕೆಂಡ್ ಕರ್ಫ್ಯೂನ ಭಾಳ ಕಟ್ಟುನಿಟ್ಟಾಗಿ ಜಾರಿ ಮಾಡಲಿಕ್ಕೆ ಸೂಚನೆ ನೀಡಿದೆ. ಎಲ್ಲ ಚಟುವಟಿಕೆಗಳು ಇದರಲ್ಲಿ ಪ್ರಾಹಿಬಿಟ್ ಆಗಿದೆ. ಎಕ್ಸೆಪ್ಷನ್ ಅಂದರೆ ಮೆಡಿಕಲ್ ಫೆಸಿಲಿಟೀಸು, ಹಾಸ್ಪಿಟಲ್ಸು, ಅದೇ ರೀತಿ ಹಾಲು ಪ್ರೊಕ್ಯೂರ್ಮೆಂಟ್ ಮಾಡುವಂಥದ್ದು ಮತ್ತು ಹಾಪ್ಕಾಮ್ಸು, ದಿನಪತ್ರಿಕೆ. ಇದ್ರ ಜೊತೆಗೆ ಯಾರು ಆನ್ಲೈನ್ ಫುಡ್ ಡೆಲಿವರಿ ಸರ್ವಿಸ್ ಮಾಡ್ತಾರೆ, ಸ್ವಿಗ್ಗಿ, ಝೊಮ್ಯಾಟೊ ಈ ಥರದವರು, ಅವ್ರುಗಳಿಗೆ ಮಾತ್ರ ಎಕ್ಸೆಂಪ್ಷನ್ ಕೊಡಲಾಗಿದೆ. ಇದರ ನಡುವೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಸೂಚನೆ ಏನಂದರೆ ಎಲ್ಲಿ ಮಾಸ್ಕ್ ವೈಲೇಷನ್ ಬರುತ್ತೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ವೈಲೇಷನ್ ಬರುತ್ತೆ, ಇಲ್ಲಿ ಕ್ರೌಡ್ ಗ್ಯಾದರ್ ಆಗ್ತಾರೆ, ಅದೇ ರೀತಿ ಯಾರು ಅನಧಿಕೃತವಾಗಿ ಅಂಗಡಿ ಮುಗ್ಗಟ್ಟನ್ನು ತೆಗೆದುಕೊಂಡಿರುವಂಥದ್ದು, ಸಮಯ ಮೀರಿ ತಗೊಂಡಿರುವಂಥದ್ದು ಅಂತ ಎಲ್ಲರದ ಮೇಲೂ ನಾವು ಪ್ರಕರಣ ದಾಖಲು ಮಾಡ್ಕೋಬೇಕಾಗುತ್ತೆ. ಒಂದು NDMA ಕೇಸ್ ಮಾಡಬೇಕಾಗುತ್ತೆ ಅಥವಾ ಎಪಿಡೆಮಿಕ್ ಆ್ಯಕ್ಟ್ ಕೇಸ್ ಮಾಡಬೇಕಾಗುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಯಾರು ಅನಧಿಕೃತವಾಗಿ ಅನಗತ್ಯವಾಗಿ ರಸ್ತೆಗಳಲ್ಲಿ ವಾಹನಗಳಲ್ಲಿ ತಿರುಗಾಡ್ತಾ ಇರ್ತಾರೆ ಅಂಥವ್ರ ಮೇಲೆ ಕ್ರಮ ಕೈಗೊಂಡು ವಾಹನಗಳನ್ನು ಸೀಸ್ ಮಾಡುವಂಥ ಕೆಲಸ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಆಗಬೇಕಾಗಿದೆ. ನಾವು ಯಾವುದೇ ಟಾರ್ಗೆಟ್ ಕೊಡ್ತಾ ಇಲ್ಲ, ಆದರೆ ಎಲ್ಲೆಲ್ಲಿ ವೈಲೇಷನ್ಸ್ ಆಗುತ್ತೆ ಎಲ್ಲ ಕಡೆ ಎನ್ಫೋರ್ಸ್ಮೆಂಟ್ ಎಫಿಷಿಯೆಂಟಾಗಿ ಆಗಬೇಕು. ಅದ್ರ ಜೊತೆಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಪರ್ಸ್ನಲಿ ನಿಮ್ಮ ಕೋವಿಡ್ ಅಪ್ರೋಪ್ರಿಯೇಟ್ ಪ್ರೋಟೋಕಾಲ್ ಮತ್ತು ಬಿಹೇವಿಯರ್ ಏನಿದೆ ಅದನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಕುಟುಂಬದವ್ರನ್ನ ಕೂಡ ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸ್ಬಿಟ್ಟು ಸುರಕ್ಷಿತವಾಗಿ ಇಟ್ಕೊಳ್ಳೋಂಥ ಕೆಲಸ ಮಾಡಿ.